ಕೋವಿಡ್ ಎರಡನೇ ಅಲೆ ನಿಯಂತ್ರಣಕ್ಕೆ ಬಾರದ ಸಮಯದಲ್ಲಿ ಮತ್ತೆ ಕೋವಿಡ್ ಹೆಚ್ಚಳಾಗ್ತಿದೆ. ಈ ನಿಟ್ಟಿನಲ್ಲಿ ಕೇರಳದಿಂದ ಪುತ್ತೂರು ಸಂಪರ್ಕಿಸುವ ಅಧಿಕೃತ ರಸ್ತೆಗಳನ್ನು ಹೊರತುಪಡಿಸಿ ಉಳಿದ ರಸ್ತೆಗಳನ್ನು ಮಣ್ಣು ಹಾಕಿ ಬಂದ್ ಮಾಡಿ ಎಂದು ಶಾಸಕ ಸಂಜೀವ ಮಠಂದೂರು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಪುತ್ತೂರಿನಲ್ಲಿ ಕೋವಿಡ್ ಏರಿಕೆ ಕಂಡ ಹಿನ್ನೆಲೆಯಲ್ಲಿ ಅದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಕೋವಿಡ್ ನಿರ್ವಹಣೆ ಕುರಿತು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಅಧಿಕೃತ ರಸ್ತೆಯಲ್ಲಿ ಚೆಕ್ ಪೋಸ್ಟ್ ಮಾಡಿ ತಪಾಸಣೆ ನಡೆಸಬಹುದು. ಉಳಿದ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ರೆ ಸಾಕಾಗುವುದಿಲ್ಲ. ಅಲ್ಲಿ ರಸ್ತೆಗೆ ಮಣ್ಣು ಹಾಕಿ ಪೂರ್ತಿ ಬಂದ್ ಮಾಡಬೇಕು. ಇಲ್ಲದಿದ್ದರೆ ಬ್ಯಾರಿಕೇಡ್ ಓಪನ್ ಮಾಡಿ ಬರುವವರಿದ್ದಾರೆ. ಕೋವಿಡ್ ನಿಯಂತ್ರಣಕ್ಕೆ ಬರುವ ತನಕ ಈ ಕೆಲಸವಾಗಬೇಕು. ಕೋವಿಡ್ ಲಾಕ್ಡೌನ್ ಯಾವಾಗ ತೆರವಾಯಿತೋ ಅಂದಿನಿಂದ ನಾವು ನಮ್ಮ ಕೆಲಸಕ್ಕೆ ಒತ್ತು ಕೊಟ್ಟಾಗ ಕೋವಿಡ್ ಕಾರ್ಯಕ್ಕೆ ನಮ್ಮ ಗಮನ ಕಡಿಮೆಯಾಯಿತು. ಪಂಚಾಯತ್ ಮಟ್ಟದಲ್ಲಿರುವ ಕಾರ್ಯಪಡೆ ಮರೆತು ಹೋಗಿದ್ದರಿಂದ ಇವತ್ತು ಕೋವಿಡ್ ಲಾಕ್ಡೌನ್ ಮತ್ತೊಮ್ಮೆ ಎದುರಿಸುವ ಸಂಗತಿಯಾಗ್ತಿದೆ ಎಂದು ಹೇಳಿದರು. ಏನು ಹೋಮ್ ಅಡ್ರೆಸ್ ಇಲ್ಲದೇ ಇದ್ರೆ ಅದು ಏನು ಮನೆಯಲ್ಲಿ ವ್ಯವಸ್ಥೆಗಳು ಇಲ್ಲದೇ ಇದ್ದರೆ ತಕ್ಷಣ ಅದನ್ನು ಕಲಿಸಿಕೊಂಡಿದ್ದೀವಿ. ಪಂಚಾಯತ್ ಮುಖಾಂತರ ಎಲ್ಲ ವ್ಯವಸ್ಥೆಗಳಿದೆ ಅಲ್ಲಿ, ನಾವು ಯಾಕೆ ರಿಸ್ಕ್ ಕೊಡಬೇಕು? ಅದರಿಂದ ಇವತ್ತು ಕಡಿಮೆ ಕೇಸ್ಗಳಿದ ಮುಖಾಂತರ ಇದನ್ನು ಈಗ ನಾವು ಕೋವಿಡ್ ಕೇಸ್ ನಿಯಂತ್ರಣ ಮಾಡ್ಬೋದು. ಎಲ್ಲರಲ್ಲೂ ಯಾಕಂದರೆ ಫುಡ್ ಇದೆ, ಮೆಡಿಸಿನ್ ಇದೆ, ಎಲ್ಲ ವ್ಯವಸ್ಥೆಗಳು ಇದೆ. ಆ ವ್ಯವಸ್ಥೆಯನ್ನು ಮಾಡಬೇಕು. ನಾಳೆ ಶನಿವಾರ ಮತ್ತೆ ನಾವು ಸೇರ್ತೇವೆ. ಶನಿವಾರ ದಿವಸ ಮತ್ತೆ ಸೇರ್ತೇವೆ. ಇವತ್ತು 337 ಕೇಸ್ ಇದೆ, ನೋಟ್ ಮಾಡಿಕೊಳ್ಳಿ. 337ರಿಂದ ಒಂದು ಕೇಸ್ ಜಾಸ್ತಿ ಆಗಿದ್ದಾಗ ನಾವು ಏನು ಮಾಡಬೇಕು, ಅದರ ಬಗ್ಗೆ ಏನು ಮಾಡೋದು ಅಂದರೆ ಒಂದಷ್ಟು ಮುಂಜಾಗ್ರತಾ ಕ್ರಮ, ಗಡಿ ಬಂದ್ ಮಾಡೋದನ್ನು ಮಾಡ್ತಾರೆ. ಇವತ್ತು ಮಾಸ್ಕ್ ಧರಿಸಬೇಕು, ಅದಕ್ಕೆ ಧರಿಸದಿದ್ದರಿಗೆ ಕೇಸ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಪಡೆ ಆಕ್ಟಿವೇಟ್ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಕೆಜಿ ಬಂದರ್ಜೀನ್, ಸಹಾಯಕ ಕಮಿಷನರ್ ಡಾಕ್ಟರ್ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ರಮೇಶ್ ಬಾಬು, ಕಡಬ ತಹಶೀಲ್ದಾರ್ ಅನಂತ್ ಶಂಕರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಭಂಡಾರಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಟಾರ್ಗೆಟ್ಗಿಂತ ಮೀರಿ ಕೂಡ ನೀವು ಟೆಸ್ಟಿಂಗ್ ಮಾಡಬೇಕಾಗ್ತದೆ ಅಂತ ನಮಗೆ ಹೇಳಿದ್ದಾರೆ. ಸೊ ಒಂದೇ ರೀತಿಯಲ್ಲಿ ನಾವು ಟೆಸ್ಟಿಂಗ್ ಜಾಸ್ತಿ ಮಾಡಬೇಕಾಗ್ತದೆ ಸರ್ ಅಂತ ಇದೆ ಸರ್. ಒಂದು ಕ್ವಾರಂಟೈನ್ ವಾಚ್ ಆ್ಯಪ್ ಅಂತ ಇದೆ, ಅದರಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಫಸ್ಟ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ 100% ಆಗ್ತದೆ. ಬಟ್ ಅದು ಟಾರ್ಗೆಟೆಡ್ ಟೆಸ್ಟಿಂಗ್ ನಾವು ಮಾಡ್ತಾ ಇರೋದು. ಟಾರ್ಗೆಟೆಡ್ ಟೆಸ್ಟಿಂಗ್ ಮಾಡಿದರೆ ನಮ್ಗೆ ಯಾವತ್ತೂ ಪಾಸಿಟಿವ್ ಜಾಸ್ತಿಯೇ ಬರ್ತದೆ. ಯಾಕಂದರೆ ಪ್ರೈಮರಿ ಕಾಂಟ್ಯಾಕ್ಟ್ ಮಾಡಲೇಬೇಕು. ಪಾಸಿಟಿವ್ ಜಾಸ್ತಿ ಬರ್ತದೆ ಅಂತ ನಾವು ಕುತೂಹಲವಾಗಿಲ್ಲ. ಅದಕ್ಕೆ ನಮಗೆ ನಿಯಂತ್ರಣ ಆಗಲೇಬೇಕಲ್ಲ.